ಹಲೋ ನಮಸ್ತೆ. ಪಟ್ಲ ಅಂತರಾಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ 2 ದಿನದ ಹಿಂದೆ ಒಂದು ಸುದ್ದಿ ಕರಾವಳಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಕರಾವಳಿ ಮತ್ತು ಕರಾವಳಿಯ ಭಾಗದ ಜನ ಹೆಚ್ಚಾಗಿ ಇರುವಂಥ ಮುಂಬೈ, ಅದರ ಜೊತೆಗೆ ವಿದೇಶಗಳಲ್ಲೂ ಕೂಡ ಈ ಸುದ್ದಿ ಸಂಚಲನಕ್ಕೆ ಕಾರಣ ಆಗಿತ್ತು. ಅದು ಏನು ಅಂತ ಕೇಳಿದರೆ, ಪಟ್ಲ ಸತೀಶ್ ಶೆಟ್ರು ಕಟೀಲು 5ನೇ ಮೇಳದ ಭಾಗವತರು, ಅವರು ಕಟೀಲು ಮೇಳವನ್ನು ಬಿಡುತ್ತಾರೆ ಅನ್ನುವಂಥ ಒಂದು ಸುದ್ದಿ. ಬಹುಶಃ ಅದಕ್ಕೆ ಇನ್ನಷ್ಟು ರೆಕ್ಕೆ ಪುಕ್ಕಗಳು ಕಟ್ಟಿಕೊಂಡು ಏನೇನೋ ವಿಚಾರಗಳು ಹರಿದಾಡುವಂಥ ಸಂದರ್ಭಗಳು ನಿರ್ಮಾಣ ಆಯಿತು. ಸೊ ಇಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಒಂದು ಆತಂಕ ಆಯಿತು. ಪಟ್ಲ ಸತೀಶ್ ಶೆಟ್ರು ಕಟೀಲು ಮೇಳವನ್ನು ಬಿಡ್ತಾರೋ ಏನೋ ಅನ್ನುವಂಥದ್ದೊಂದು ಆತಂಕ ಇತ್ತು. ಆದರೆ ನಿನ್ನೆಯ ದಿನ ಆ ಆತಂಕ ಶಮನ ಆಗಿದೆ ಅಂತ ನಾವು ಹೇಳ್ಬೋದು. ಪಟ್ಲ ಸತೀಶ್ ಶೆಟ್ರು ನಾನು ಯಾವುದೇ ಕಾರಣಕ್ಕೂ ಕಟೀಲು ಮೇಳವನ್ನು ಬಿಡೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಈ ಹೊತ್ತಲ್ಲಿ ನಾವು ಅವರನ್ನು ಮಾತಾಡಿಸಬೇಕು. ಸ್ವತಃ ಪಟ್ಲ ಸತೀಶ್ ಶೆಟ್ರೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಅಂತರಾಳ ಏನು, ಯಾಕಾಗಿ ಅವರು ಬೇಸರ ಮಾಡಿಕೊಂಡ್ರು ಅನ್ನೋದನ್ನು ನಾವು ಕೇಳಬೇಕು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಪಟ್ಲ ಸತೀಶ್ ಶೆಟ್ರು ಯಾವುದೇ ವಿವಾದದಲ್ಲಿ ಇಲ್ಲಿವರೆಗೆ ಗುರುತಿಸಿಕೊಂಡಂಥವರಲ್ಲ, ಮತ್ತು ಯಾವುದೇ ವಿವಾದದಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬಂದಂಥದ್ದಿಲ್ಲ. ಯಾಕೆ ಇಲ್ಲಿ 2 ದಿನದ ಹಿಂದೆ ನಡೆದಂಥ ಬೆಳವಣಿಗೆಯಲ್ಲಿ ಯಾಕೆ ಪಟ್ಲ ಸತೀಶ್ ಶೆಟ್ರ ಹೆಸರು ಕೇಳಿ ಬಂತು? ಅದು ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಶನಿವಾರದ ದಿನದಿಂದ ಈ ಪ್ರಕರಣ ಮುಂದುವರೆದಿದೆ. ಅದಕ್ಕಿಂತ 1 ವಾರಕ್ಕಿಂತ ಮುಂಚೆಯೇ ಈ ಲೇಖನದ ಬಗ್ಗೆ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ ಎಂಬುದಾಗಿ ನನಗೆ ಆಮೇಲೆ ಗೊತ್ತಾಯಿತು. ಆ ದಿವಸ ಬೆಳಿಗ್ಗೆ ನಾನು ಆ ಲೇಖನವನ್ನು ಓದಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ನಾನು ಯಾವತ್ತೂ ಹೇಳ್ತಾ ಬರ್ತಾ ಇದ್ದೇನೆ, ಮೊನ್ನೆ ಕೂಡ ಹೇಳಿದ್ದೇನೆ, ಈಗಲೂ ಅದೇ ಮಾತನ್ನು ಹೇಳ್ತೇನೆ. ನಾನು ಕಟೀಲು ತಾಯಿಯ ಸೇವೆಯನ್ನು ಮಾಡುವವ. ಕಟೀಲು ತಾಯಿಯ ನಂತರ ನಾನು ಪೂಜ್ಯ ಅಸರಣ್ಣರಿಗೆ ನಾನು ಅಲ್ಲಿ ತುಂಬ ಬೆಲೆ ಕೊಡ್ತೇನೆ, ತುಂಬ ಗೌರವ ಕೊಡ್ತೇನೆ. ಅವರ ಮನಸ್ಸಿಗೆ ನನ್ನ ಭಾಗವತಿಗೆ ನೋವಾಗಿದೆ ಎಂಬುದಾಗಿದ್ದರೆ ನನಗೆ ಆ ಸ್ಥಾನ ಬೇಕಾ ಅಥವಾ ಇನ್ನೂ ಅದರಲ್ಲಿ ಮುಂದುವರಿಬೇಕೆಂಬುದು ನನ್ನ ಮನಸ್ಸಿಗೆ ನೋವಾದದ್ದು ಸತ್ಯವೇ, 100ಕ್ಕೆ 100 ಸತ್ಯ. ಸೊ ಆದರೆ ಕಟೀಲು ಮೇಳವನ್ನು ಬಿಟ್ಟು ಹೊರಗೆ ಬರಬೇಕು ಅಂತ ಚಿಂತನೆ ಮಾಡಿದ್ರ? ಬೇಡ, ನನಗೆ ಈ ಮೇಳದಲ್ಲಿ ಇರೋದು ಬೇಡ, ನಾನು ಆ ರೀತಿ ಯೋಚನೆ ಮಾಡಿದೆ. ನನಗೆ ಅದರಲ್ಲಿ ಜಿಗುಪ್ಸೆ ಬಂತು. ಒಂದೊಮ್ಮೆಗೆ ನನಗೆ ಜಿಗುಪ್ಸೆ ಬಂತು. ಅವರ ಮನಸ್ಸಿಗೆ ನೋವಾಗಿದೆ ಅಥವಾ ಕಟೀಲು ಮೇಳಕ್ಕೆ ನನ್ನ ಭಾಗವತಿಗೆಯಿಂದಾಗಿ ಅವರ ಪರಂಪರೆಗೆ ಧಕ್ಕೆ ಆಗ್ತದೆ ಎಂಬುದಾಗಿದ್ದರೆ ನನಗೆ ಅದು ಬೇಕಾ? ನಾನು ಅದರಿಂದ ಹೊರಗೆ ಬರೋದೇ ಉತ್ತಮ. ಅಂದರೆ ಸತೀಶ್ ಶೆಟ್ರೆ, ಒಂದು ಆರ್ಟಿಕಲ್ ಅನ್ನು ಓದಿ ಜಡ್ಜ್ಮೆಂಟ್ ತಗೊಳ್ಬೇಕಿತ್ತ? ಒಂದು ಸಣ್ಣ ಆರ್ಟಿಕಲ್, ಒಂದು ಪತ್ರಿಕೆಯಲ್ಲಿ, ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಪತ್ರಿಕೆಯಲ್ಲಿ ಬಂದಂತ ಆರ್ಟಿಕಲ್, ಅಷ್ಟು ಸಣ್ಣ ವಿಚಾರಕ್ಕೆ ನೀವು ಮುನಿಸಿಕೊಳ್ಳಬೇಕಿತ್ತ ಅನ್ನುವಂಥದ್ದು. ಒಬ್ಬ ವ್ಯಕ್ತಿಯ ಬಗ್ಗೆ ಟೀಕೆಗಳು ಬರುವುದು ಸಹಜವೇ. ಎಸ್, ಸಾರ್ವಜನಿಕ ಫೀಲ್ಡಲ್ಲಿರುವಾಗ ಟೀಕೆಗಳು ಬರುವುದು ಸಹಜವೇ. ಅಂತ ಅನೇಕ ಟೀಕೆಗಳು ಅಥವಾ ಹೊಗಳಿಕೆಗಳು ಬರ್ತಾ ಇರ್ತದೆ. ಅದು ಸರ್ವೇ ಸಾಮಾನ್ಯ. ನಾನು ಅದನ್ನು ಸಮಾನವಾಗಿ ಸ್ವೀಕರಿಸ್ತೇನೆ. ಅದು ಯಾರು ಹೇಳಿದ್ರು ಎಂಬುದರ ಮೇಲೆ ಡಿಪೆಂಡ್ ಆಗ್ತದೆ. ನನಗೆ ಯಾರು ಏನು ಹೇಳಿದ್ರು ನಾನು ಇಷ್ಟವರೆಗೆ ಅದನ್ನು ತಲೆಗೆ ತಗೊಂಡವಲ್ಲ. ಯಾರೇ ಏನು ಹೇಳಿದ್ರು ನನ್ನ ಭಾಗವತಿಗೆ ಬಗ್ಗೆ ಹೊಗಳಿದ್ರು ತೆಗಳಿದ್ರು ನಾನು ಅದನ್ನು ಸ್ವೀಕರಿಸಿದವನೇ ಅಲ್ಲ. ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಎಂಬುದು, ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ ಎಂಬುದೇ ನನಗೆ ಆತ್ಮವಿಶ್ವಾಸ, ನನಗೆ ಆತ್ಮ ನೆಮ್ಮದಿ, ಅದರಲ್ಲಿ ತೃಪ್ತಿ ಇತ್ತು ನನಗೆ. ಪೂಜ್ಯ ಅಸರಣ್ಣರ ಬಾಯಿಯಿಂದ ಅಂತ ಮಾತು ಬಂತಾ ಎಂಬುದು ಒಂದೇ ನನ್ನ ಈ ನೋವಿಗೆ ಕಾರಣ ಆಯಿತು. ಅಂದರೆ ಸತೀಶ್ ಶೆಟ್ರೆ, ಬಹುಶಃ ಕಲಾವಿದರಿಗೆ ಟೀಕೆ ಸಾಮಾನ್ಯ, ಎಲ್ರಿಗೂ ಇದ್ದಂಥದ್ದು. ಕೆಲವರಿಗೆ ರಾಜ್ಕುಮಾರ್ ಆಗಬಹುದು, ಕೆಲವರಿಗೆ ಆಗದೇ ಇರಬಹುದು, ಕೆಲವರಿಗೆ ಭೈರಪ್ಪ ಆಗಬಹುದು, ಭೈರಪ್ಪ ಆಗದೇ ಇರಬಹುದು, ಕೆಲವರಿಗೆ ಪಟ್ಲ ಸತೀಶ್ ಶೆಟ್ರು ಆಗುತ್ತೆ, ಕೆಲವರಿಗೆ ಆಗದೇ ಇರಬಹುದು. ನೀವು ಅದನ್ನ ಯಾಕೆ ಆ ರೀತಿ ಸ್ವೀಕಾರ ಅಲ್ಲ? ಕೆಲವರಿಗೆ ತೊಂದರೆ ಇಲ್ಲ, ಕೆಲವರಿಗೆ ಅದು ಇರಲೇಬೇಕು. ಕಲೆ ಅಂದ ಮೇಲೆ ಅದು ಇರಲೇಬೇಕು ಅಂತಹದ್ದು. ಪಟ್ಲರಾಗ್ತದೆ, ಪಟ್ಲರಾಗುವುದಿಲ್ಲ, ಅಥವಾ ಇನ್ನೊಬ್ಬರು ಆಗ್ತದೆ, ಎಲ್ಲರಿಗೂ ಇದ್ದದ್ದೇ. ಯಾವುದು ಕೆಟ್ಟದ್ದಿದೆ ಅಲ್ಲೇ ಒಳ್ಳೇದು ಯಾವುದು ಅಂತೇಳಿ ಗೊತ್ತಾಗುದಲ್ವಾ? ಎಲ್ಲವೂ ಒಳ್ಳೇದೇ ಆದರೆ ಕೆಟ್ಟದ್ದು ಯಾವುದು ಎಂಬುದು ಪ್ರಶ್ನೆ ಬರ್ತದೆ. ಒಳ್ಳೇದು ಕೆಟ್ಟದ್ದು ಎರಡೂ ಬೇಕು, ಭಾಗವತಿಗೆಯಲ್ಲಾಗಲಿ ಯಾವುದೇ ಕಲೆಯಲ್ಲಾಗಲಿ. ಆದರೆ ಪೂಜ್ಯ ಅಸರಣ್ಣರು ಅಂತ ಮಾತು ನನ್ನ ಬಗ್ಗೆ ಹೇಳಿದ್ರಾ ಎಂಬ ನೋವು ನನ್ನನ್ನು ಕಾಡಿತಷ್ಟೇ. ಅಂದ್ರೆ ಅಸರಣ್ಣರ ಕಾರಣಕ್ಕಾಗಿಯೇ ನಿಮಗೆ ಬೇಸರ? ಖಂಡಿತ. ಬೇರೆ ಯಾರೇ ಎಬಿಸಿ ಯಾರು ಟೀಕೆ ಮಾಡಿದ್ರು ಆ ಬಗ್ಗೆ ಚಿಂತೆ ಮಾಡಿದ್ರು ನಾನು ಕೇಳುವವನೇ ಅಲ್ಲ, ಅದನ್ನು ತಲೆಗೆ ಹಾಕಿಕೊಳ್ಳುವವನೇ ಅಲ್ಲ. ಅಸರಣ್ಣರ ಬಾಯಿಂದ ಅಂತ ಮಾತು ಬಂತಲ್ಲ ಎಂಬುದು ಒಂದೇ ನನ್ನನ್ನು. ಅಂದ್ರೆ ಸತೀಶ್ ಶೆಟ್ರು ಅವಸರ ಮಾಡಿದ್ರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಡೀ ಆರ್ಟಿಕಲ್ ಅನ್ನು ಓದಿದ್ರೆ ಎಲ್ಲೂ ಕೂಡ ಸತೀಶ್ ಶೆಟ್ರ ಹೆಸರಿಲ್ಲ. ಭಾಗವತರೊಬ್ಬರು ಅಂತಾನೆ ಬರೆದಿದ್ದಾರೆ ವಿನಃ ಸತೀಶ್ ಶೆಟ್ರ ಹೆಸರಿಲ್ಲ. ಹೌದು, ನನ್ನ ಹೆಸರು ಇಲ್ಲ. ಹೌದು, ಆದರೆ ಕಟೀಲು ಮೇಳದ ರಕ್ತಬೀಜನ ಪ್ಲಾಟ್ಗೆ ಅದಕ್ಕೆ ಒಂದು 10 ದಿವಸಕ್ಕಿಂತ ಮುಂಚೆ ಪೂಜ್ಯ ಅಸರಣ್ಣರು ಬಂದಿದ್ದರು. ಆ ಸಮಯದಲ್ಲಿ ಪೂಜ್ಯ ಹರಿನಾರಾಯಣ ಅಸರಣ್ಣರು ಕೂಡ, ಅವರ ಫ್ಯಾಮಿಲಿ ಕೂಡ ಅದೇ ಆಟ ನೋಡ್ತಾ ಇತ್ತು. ಈಗ ನಾವು ಮೊನ್ನೆ ಕೂಡ ಮಾತಾಡುವಾಗ ಅವರು ಕೂಡ ಅದನ್ನು ಮೆನ್ಷನ್ ಮಾಡಿದ್ದು ಅದನ್ನೇ.
ನಾನು ಕೂಡ ಅದೇ ಆಟಕ್ಕೆ ಇದ್ದೆ. ಅವರು ಕೂಡ ಹೇಳಿದ್ರು ನಿನ್ನ ಹೆಸರು ಮೆನ್ಷನ್ ಆಗಿಲ್ಲಲ್ಲ. ಇಲ್ಲ, ನನ್ನ ಹೆಸರು ಮೆನ್ಷನ್ ಆಗಿಲ್ವಾ ಇದೇ ಆ ಪ್ರಶ್ನೆ ಅಲ್ಲ. ಆ ಸಂದರ್ಭದಲ್ಲಿ ಕಟೀಲು ಮೇಳದ ನಾವು 6 ಜನ ಭಾಗವತರು ಅದಕ್ಕೆ ಹೊಣೆ ಆಗ್ತೇವೆ. ಆ ರೀತಿ ಅದನ್ನು ವಿಚಾರ ವಿಮರ್ಶೆ ಮಾಡಿಕೊಂಡು ಹೋದರೆ ಅವರು 6 ಜನ ಭಾಗವತರಿಗೂ ಹೇಳಿದ್ದು ಎಂಬುದು ಆಗ್ತದೆ. ಅದರಲ್ಲಿ ನಾನು ಒಬ್ಬ ಹೌದಾ? ಅದರಲ್ಲಿ ನಾನು ಒಬ್ಬ ಹೌದೇ ಅಲ್ವಾ? ಎಸ್, ಅಂದ್ರೆ 6 ಜನರಿಗೆ ಇಲ್ಲದ ಸಿಟ್ಟು ಸತೀಶ್ ಶೆಟ್ಟರಿಗೆ ಯಾಕೆ ಬಂತು? ಸಿಟ್ಟು ಎಂಬುದಾಗಿ ಅಲ್ಲ, ನೋವು. ನೋವು ಯಾಕೆ ಖಂಡಿತವಾಗಿ ಸಿಟ್ಟಲ್ಲ, ನೋವು. ಎಸ್, ನೋವು ಯಾಕೆ ಬಂತು? 6 ಜನ, ಬಾಕಿ ಉಳಿದ 5 ಜನ ಅದನ್ನ ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಳ. ಅಲ್ಲ, ಅವರು ತೆಗೊಳ್ತಾರಾ ಬಿಡ್ತಾರಾ ಪ್ರಶ್ನೆ ಅಲ್ಲ. ನನ್ನ ಮನಸ್ಸಿಗೆ ನೋವು. ನಾನು ಯಾವುದೇ ಉದ್ದೇಶದಲ್ಲಿ ಮೇಳದಲ್ಲಿ ಇರುವುದಲ್ಲ. ನಾನು ಯಾವುದೇ ದುರುದ್ದೇಶದಿಂದ ಕಟೀಲು ಮೇಳಕ್ಕೆ ಸೇರಿದವನಲ್ಲ. ನನಗೆ ಅಮ್ಮನ ಸೇವೆ ಮಾಡಬೇಕೆಂಬುದು ಒಂದೇ ಉದ್ದೇಶ ನನಗೆ. ಆ ಅಮ್ಮನ ಸೇವೆ ಮಾಡುವಂತಹ ಪ್ರಧಾನ ಅರ್ಚಕರ ಬಾಯಿಂದಲೇ ಅವರ ಮನಸ್ಸಿಗೆ ಅಂದರೆ ನಮ್ಮ ಈ ಪ್ಲಾಟಿನ ಭಾಗವತಿಗೆ ಇಷ್ಟ ಇಲ್ಲ ಎಂಬುದಾಗಿದ್ದರೆ ಅದು ಯಾರೇ ಆಗಿರಲಿ, ಇಷ್ಟ ಇಲ್ಲ ಎಂಬುದಾಗಿದ್ದರೆ ನನಗೆ ಆ ವೃತ್ತಿ ಬೇಕಾ? ಅಂದರೆ ಅಸನ್ನರ ಕಾರಣಕ್ಕಾಗಿ ಯಕ್ಷಗಾನವನ್ನು ಯಾರೂ ನೋಡೋದಿಲ್ಲ. ಯಕ್ಷಗಾನವನ್ನು ನೋಡುವಂಥದ್ದು ಕಲಾವಿದರು, ಕಲೆ ಮತ್ತು ಅಲ್ಲಿನ ಆ ಪ್ರಸಂಗ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಪಟ್ಲ ಸತೀಶ್ ಶೆಟ್ಟರ್ ಅಭಿಮಾನಿಗಳು ಕೂಡ ಆ ಯಕ್ಷಗಾನವನ್ನು ನೋಡ್ತಾರೆ. ಸೊ ಅವರು ಹೇಳಿದ್ರು ಅಂತ ನೀವು ಬಿಡ್ತೇನೆ ಅಂತ ಹೊರಟ್ರೆ ಇದರ ಅರ್ಥ ಏನು ಸತೀಶ್ ಶೆಟ್ರೆ? ಇಲ್ಲ, ಅದು ನನ್ನ ಮನಸ್ಸಿನ ನೋವನ್ನು ನಾನಲ್ಲಿ ತೋಡಿಕೊಂಡೆ ಅಷ್ಟೇ. ನನಗೆ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇಡೀ ದೇಶದ ವಿದೇಶದಲ್ಲೂ ಇದ್ದಾರೆ, ಅವ್ರು ನೋವು ಮಾಡ್ಕೊಳ್ತಾರೆ. ನಿಮ್ಮ ಅಭಿಮಾನಿಗಳಿಗೆ ನೋವು ಮಾಡಿದ್ರಿ ಅಂತ ಅಲ್ಲ, ಅಭಿಮಾನಿಗಳಿಗೆ ನಾನು ಯಕ್ಷಗಾನವನ್ನು ಬಿಡ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ಯಕ್ಷಗಾನಕ್ಕೆ ವೇದಿಕೆ ಎಲ್ಲೂ ಎಷ್ಟು ಸಿಗ್ತದೆ, ಅನೇಕ ಜನ ಕರೀತಾರೆ, ಹೆಚ್ಚು ವೇದಿಕೆಗಳು ಸಿಗ್ತಾ ಇದೆ. ಆದರೆ ಕಟೀಲು ಕ್ಷೇತ್ರದ ಆ ವೃತ್ತಿ ನಾನು ಮಾಡುವ ಕಾರಣ ನನಗೆ ಅಲ್ಲಿಗೆ ದ್ರೋಹ ಆಗಬಾರದು ಎಂಬುದಕ್ಕಾಗಿ ನಾನು ಈ ಹಗಲಿನ ಎಲ್ಲ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮಗಳನ್ನು ಬಿಡ್ತಾ ಇದ್ದೇನೆ. ಈಗ ಮೊನ್ನೆ ಒಂದು ಮುಂಬೈಯ ಕಾರ್ಯಕ್ರಮ ಇದ್ದದ್ದನ್ನು ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ಅದಕ್ಕೆ ಮತ್ತೊಂದು ನಮ್ಮ ಸತೀಶ್ ಶೆಟ್ಟಿ ಬೋಂದಿಲ್ ಅಂತ ಹೇಳಿದ್ದಾರೆ, ಅವರನ್ನು ಕಳಿಸಿದ್ದೇನೆ ನಾನು. ಹಾಗೆ ಅಲ್ಲಿಗೆ ದ್ರೋಹ ಆಗಬಾರದು ಎಂಬ ಒಂದೇ ಉದ್ದೇಶದಿಂದ. ಹಾಗೆ ವೇದಿಕೆಗಳು ಎಷ್ಟು ಸಿಗ್ತದೆ, ನನ್ನಿಂದಾಗಿ ಕಟೀಲು ಮೇಳದ ಪರಂಪರೆ ಹಾಳಾಗೋದು ಬೇಡ ಎಂಬ ಒಂದೇ ಉದ್ದೇಶ ನಂದು. ಸೊ ಇಲ್ಲಿ ಕಟೀಲು ಮೇಳವನ್ನ ಸತೀಶ್ ಶೆಟ್ಟರು ಬಿಡ್ತಾರೆ ಅಂತಾದಾಗ ಬಹಳಷ್ಟು ಜನ ಅಭಿಮಾನಿಗಳಿಗೆ ನೋವಾಯಿತು. ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಅಸಂಖ್ಯಾತ ಜನ ಕರೆ ಮಾಡಿದ್ರು, ಅವ್ರು ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು, ಅವಸರದ ನಿರ್ಧಾರ ಅದು. ಸೊ ಯಾರಲ್ಲೂ ಕೇಳದೆ ಆ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅನಿಸಿದ್ದ ಹೌದಾ ನಿಮಗೆ? ಹೌದು, ಯಾರಲ್ಲೂ ಕೇಳಿಲ್ಲ, ಯಾರ ಪ್ರೇರಣೆಯೂ ಅಲ್ಲ ಅದಕ್ಕಿಲ್ಲ. ಅಂದ್ರೆ ನಿಮ್ಮ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ನಿಮ್ಮ ಅಭಿಮಾನಿಗಳಿದ್ದಾರೆ, ಕೇಳಬೇಕು ಅಂತ ಅನಿಸ್ಲಿಲ್ವ ಸತೀಶ್? ಇಲ್ಲ, ನನಗೆ ಆ ರಂಗಸ್ಥಳದಲ್ಲಿ ನಾನು ಕೂಡ ಆ ವಾಟ್ಸಪ್ ಅನ್ನು ನೋಡಿದ್ದು, ರಂಗಸ್ಥಳದಲ್ಲಿ ನಾನು ಲೇಖನವನ್ನು ನೋಡಿದ್ದು, ಅಲ್ಲೇ ನನಗೆ ತುಂಬ ನೋವಾಯಿತು. ನಾನು ದೇವರಿಗೆ ಕೈ ಮುಗಿಯುವಾಗ ಹಾಗೆ ಯೋಚನೆ ಮಾಡಿದೆ, ಅಮ್ಮ ನನ್ನಿಂದ ಇದಕ್ಕಿಂತ ಜಾಸ್ತಿ ಏನು ಕೊಡಲಿಕ್ಕೆ ಆಗ್ತಾ ಇಲ್ಲ, ನಿನಗೆ ನನ್ನ ಸೇವೆ ಬೇಕು ಅಂತೇಳಿ ಆದರೆ, ಅಥವಾ ನನಗೆ ಆ ಸೌಭಾಗ್ಯ ಇನ್ನು ಸೇವೆ ಮಾಡೋದು ಇದೆ ಅಂತೇಳಿ ಆದರೆ, ಇದು ಏನಾದರೂ ಒಂದು ತೀರ್ಮಾನ ಆಗಲಿ. ಅಂದರೆ ಸತೀಶ್ ಶೆಟ್ಟರು ಅಸನ್ನರನ್ನ ಬಹಳಷ್ಟು ಗೌರವಿಸ್ತಾರೆ, ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಖಂಡಿತವಾಗಿ ಒಂದು ಕರೆ ಸಾಕಾಗಿತ್ತು, ಒಂದು ಕರೆ ಮಾಡಬಹುದಿತ್ತು. ಅಸ್ರನ್ನರೇ ಹೀಗೆ ಹೇಳಿದ್ರ ನೀವು? ಅಲ್ಲ, ಅಸ್ರನ್ನರೇ ಹೇಳಿದ್ದಾರೆ, ಲೇಖನವೇ ಬಂದ ಮೇಲೆ ಅಸ್ರನ್ನರೇ ಹೇಳಿದ್ದಕ್ಕೆ ಸಾಕ್ಷಿ ಇತ್ತು. ಅಂದ್ರೆ ಅವರು ಮೊನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಹೇಳಿದ್ರು, ನಾನು ಹಾಗೆ ಹೇಳೇ ಇಲ್ಲ, ಪತ್ರಿಕೆಯವರು ಏನೋ ಬರೆದಿದ್ದಾರೆ, ಅದಕ್ಕೆ ಅದು ನಾನು ಹೇಳಿದ್ದೆ ಅಲ್ಲ, ಸತೀಶ್ ಶೆಟ್ಟರ ಮೇಲೆ ಬಹಳಷ್ಟು ದೊಡ್ಡ ಗೌರವ ಇಟ್ಟುಕೊಂಡಿದ್ದೇನೆ ನಾನು. ಆ ಲೇಖನದ ಬಗ್ಗೆ ಅಸ್ರನ್ನರ ಆಮೇಲೆ ಹೇಳಿದ್ರು. ಹೌದು, ತಾರನಾಥ ಬಲ್ಯ ವರ್ಕಾಡಿ ಅವರಿಗೆ ತುಂಬ ಜನ ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳುವಾಗಲೂ, ಅದಕ್ಕಿಂತ ಮೊದಲು ಕೇಳುವಾಗಲೂ ಅವರೇ ಹೇಳಿದ್ದು, ಇಲ್ಲ ನನ್ನದು ಯಾವುದೇ ಅದರಲ್ಲಿ ಶಬ್ದಗಳು ಕೂಡ ಇಲ್ಲ, ಅಸ್ರನ್ನರು ಹೇಳಿದ ಮಾತನ್ನೇ ಹೇಳಿದ್ದೇನೆ, ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅಂದ್ರೆ ಅಸ್ರನ್ನರನ್ನ ನೀವು ಗೌರವಿಸ್ತೀರಿ, ಹೌದು, ಪೂಜಿಸ್ತೀರಿ, ಪೂಜ್ಯ ಭಾವನೆಯಿಂದ ನೋಡ್ತೀರಿ. ಸೊ ಅವರೇ ಹೇಳ್ತಾರೆ, ನಾನಲ್ಲ, ನಾನು ಹೇಳಿಲ್ಲ, ಏನೋ ಅನ್ಅಫಿಷಿಯಲ್ ಆಗಿ ಮಾತಾಡಬೇಕಾದ್ರೆ ಏನೋ ಹೇಳಿರಬಹುದು. ಅಲ್ಲಿಗೆ ಪ್ರಕರಣವೇ ಮುಗಿದಿದೆ. ಅವರು ಹೇಳುವುದಕ್ಕಿಂತಲೂ ಒಂದು ಪೂಜ್ಯ ಹರಿನಾರಾಯಣ ಅಸ್ರನ್ನರು ಅದೇ ದಿವಸ ನನಗೆ ಕಾಲ್ ಮಾಡಿದ್ದಾರೆ. ಇದು ಕೇವಲ ಒಂದು ದಿವಸದಲ್ಲಿ ನಡೆದಂತಹ ಪ್ರಕರಣಗಳು, ಒಂದು ಹಗಲಿನ ದಿವಸದಲ್ಲಿ ನಡೆದಂತಹ ಪ್ರಕರಣಗಳು. ಪೂಜ್ಯ ಹರಿನಾರಾಯಣ ಅಸ್ರನ್ನರು ಅದೇ ದಿವಸ ರಾತ್ರಿ ಫೋನ್ ಮಾಡಿ ನನ್ನಲ್ಲಿ ಮಾತಾಡಿ ಕೆಲವೆಲ್ಲ ವಿಷಯಗಳ ಬಗ್ಗೆ ಚರ್ಚಿಸಿ ಅಲ್ಲಿಗೆ ಪ್ರಕರಣ ಮುಗಿದಿದೆ. ಸೊ ಇವತ್ತಿನ ದಿನ ಬಿಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ರಿ ಒಂದು ಸಂದರ್ಭ. ಈಗ ಯಾವುದೇ ಗೊಂದಲಗಳಿಲ್ಲ? ಇಲ್ಲ, ಗೊಂದಲಗಳಿಲ್ಲ. ಯಾಕಂತ ಹೇಳಿದ್ರೆ ಅವರು ಲೇಖನದಲ್ಲಿ ಹೇಳಿದ್ದಾರೆ ಅಂತೇಳಿ ಇವರೇ ಹೇಳ್ತಾರೆ, ಹೇಳಿಲ್ಲ ಅಂತೇಳಿ ಅವರು ಹೇಳ್ತಾರೆ. ಅದು ಅವರವರಿಗೆ ಬಿಟ್ಟಂತಹ ವಿಚಾರಗಳು. ಅವರ ಮನಸ್ಸಲ್ಲಿ ಇಲ್ಲ ಎಂಬುದೇ ನನಗೆ ಬೇಕಾದ್ದು. ಅವರು ಹೇಳಿದ್ದಾರೆ, ಅದು ಯಾಕೆ ಹೇಳಿದ್ದು ಎಂಬುದನ್ನು ಆ ಪ್ರಶ್ನೆಗೆ ನನಗಿಲ್ಲ. ಅವರ ಮನಸ್ಸಲ್ಲಿ ಆ ಭಾವನೆ ಇಲ್ಲ ಎಂಬುದಾಗಿದ್ದರೆ ನನಗೆ ಅಷ್ಟೇ ಸಾಕು. ಅದೇ ಸತೀಶ್ ಶೆಟ್ರೆ, ನಿಮ್ಮ ಇಬ್ಬರ ನಡುವೆ ಜಗಳ ಅಥವಾ ನಿಮ್ಮ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತಂದು ಹಾಕುವಂಥ ಪ್ರಯತ್ನವನ್ನು ಬಾಕಿಯವರು ಮಾಡಿದ್ರು ಅಂತ ಅನಿಸ್ತಾ ಇಲ್ಲ? ಅಯ್ಯೋ, ಆ ಲೆವೆಲ್ಗೆ ನನ್ನನ್ನು ಖಂಡಿತವಾಗಿ ತಗೊಂಡು ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಅವರ ಸ್ಥಾನ ಎಲ್ಲೂ, ನನ್ನ ಸ್ಥಾನ ಇಲ್ಲಿ. ಭಿನ್ನಾಭಿಪ್ರಾಯ ಬರಲಿಕ್ಕೆ ಯಾವುದೇ ಸಾಧ್ಯತೆಗಳಿಲ್ಲ.
ಯಾಕಂದರೆ ನನ್ನನ್ನು ಪೂಜ್ಯ ಆಸರಣರು ತುಂಬ ಜನ ಇದ್ದಾರೆ. ಬಾಕಿದ್ದವರು ನನ್ನನ್ನು ತುಂಬ ಪ್ರೀತಿಸ್ತಾರೆ. ಈಗ ಯಕ್ಷಗಾನದ ಬಗ್ಗೆ ತುಂಬ ಗೊತ್ತಿರುವಂತಹ ಪೂಜ್ಯ ಪ್ರಸಾದ ಆಸರಣರಿದ್ದಾರೆ, ಕಮಲಾದೇವಿ ಪ್ರಸಾದ ಆಸರಣರಿದ್ದಾರೆ, ಹರಿನಾರಾಯಣ ಆಸರಣರು, ವೆಂಕಟರಾಮಣ್ಣ ಆಸರಣರು. ಅವರಿಗೆ ಅದರ ಬಗ್ಗೆ ತುಂಬ ಒಲವಿದೆ, ಅದರ ಬಗ್ಗೆ ತುಂಬ ಗೊತ್ತಿದೆ. ಅವರಿಗೆ ನಾನಂದರೆ ತುಂಬ ಇಷ್ಟ. ಮೊನ್ನೆ ತಾನೇ ವೆಂಕಟರಮಣ ಆಸರಣರು ಹೀಗೆ ಮಾತಾಡೋದು, ಸತೀಶ ನೀನು ಯಾವುದಕ್ಕೂ ನೀನು ತಲೆಕೆಡಿಸ್ಕೋಬಾರ್ದು, ಯಾರು ಏನೇ ಹೇಳಿದ್ರು ನೀನು ತಲೆಕೆಡಿಸ್ಕೋಬಾರ್ದು, ನಿನ್ನ ಬಗ್ಗೆ ನಮಗೆ ಒಳ್ಳೆಯ ಗೌರವ ಇದೆ. ಅಂದ್ರೆ ಅಸನ್ನರ ಒಂದು ವಿಚಾರವನ್ನ ಹೇಳಿದ್ರು, ನಾನು ಬರ್ದದ್ದಲ್ಲ, ಅಲ್ಲಿಗೆ ಮುಗೀತು ಆ ಪ್ರಕರಣ. ಎಸ್, ಅಲ್ಲಿಗೆ ಮುಗೀತು. ಆ ನಂತರ ಆದಂತ ಬೆಳವಣಿಗೆ. ಆದ್ರೆ ಆ ದಿನ ಭಾನುವಾರ ಅಥವಾ ಶನಿವಾರ ನಡೆದಂತ ಬೆಳವಣಿಗೆಗಳಲ್ಲಿ ಬಲ್ಯಾರ ಹೇಳ್ತಾರೆ ಅವರು ಬರ್ದದ್ದು ಹೌದು, ಅಸರನ್ನ ಹೇಳ್ತಾರೆ ನಾನು ಬರ್ದದ್ದಲ್ಲ. ಬಲ್ಯಾರ ಹತ್ರ ಮಾತಾಡಿದ್ರ, ನಿಮಗೆ ಗೊತ್ತಿರುವಂತವ್ರು, ನಿಮ್ಮ ಸ್ನೇಹಿತರು ಅಂತ ಅವರು ಹೇಳ್ಕೊಳ್ತಾರೆ. ಬಲ್ಯಾರ ಹತ್ರ ಮಾತಾಡಿದ್ದೆ, ನಾನು ಮಾತಾಡಿಲ್ಲ, ನಮ್ಮವರು ಮಾತಾಡಿದ್ದಾರೆ. ಅವರು ಮಾತಾಡುವಾಗಲೇ ಅವರು ಅವರ ಮಾತಿಗೆ ಈಗಲೂ ಬದ್ಧರೇ ಇದ್ದಾರಂತೆ. ಅಂದ್ರೆ ಏನು ಅರ್ಥ ಇದರದ್ದು? ನಾನು ಏನು ಹೇಳಬೇಕಂತ ನನಗೆ ಅರ್ಥ ಆಗಲಿಲ್ಲ. ನಾನು ಕಟೀಲು ತಾಯಿಯ ಪಾದಕ್ಕೆ ಬಿಟ್ಟಿದ್ದೇನೆ ಅದನ್ನು. ಅವರು ಹೇಳಿದರು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನನ್ನ ಬಗ್ಗೆ ಅವರಲ್ಲಿ ಕಳಂಕ, ಅವರ ಮನಸ್ಸಿಗೆ ನೋವು ಇಲ್ಲ ಎಂಬುದಾಗಿದ್ದರೆ ನನಗೆ ಅಷ್ಟೇ ಸಾಕು. ಅದರ ಬಗ್ಗೆ ನಾನು ಇನ್ನೂ ಹೆಚ್ಚು ವಿಮರ್ಶೆಗೆ ಹೋಗುವುದು. ಅಂದ್ರೆ ಇಲ್ಲಿ ಮತ್ತೊಂದು ಸಮಸ್ಯೆ ಆದದ್ದು ಅಂತ ನನಗೆ ಅನಿಸುವಂಥದ್ದು, ಸತೀಶ್ ಶೆಟ್ಟರು ಕರೆ ಮಾಡಿದ್ರು ಕೂಡ ಕರೆ ಸ್ವೀಕರಿಸ್ತಾ ಇರಲಿಲ್ಲ ಸಂದರ್ಭ 2 ದಿನದಲ್ಲಿ. ಹೌದು, ಬಹಳಷ್ಟು ಜನ ಫೋನ್ ಮಾಡಿದ್ರು, ಮಾಧ್ಯಮದವರನ್ನು ಬಿಟ್ಟು ಬಿಡಿ, ನಿಮ್ಮ ಅಭಿಮಾನಿಗಳು, ನಿಮ್ಮ ಸ್ನೇಹಿತರು ಬಹಳಷ್ಟು ಜನ ಫೋನ್ ಮಾಡಿದ್ರು. ಫೋನಿಗೆ ಸಿಗೋದಿಲ್ಲ ಸತೀಶನ್ನ ಅಂತ ನಮ್ಮ ಹತ್ರ ಹೇಳ್ತಾ ಇದ್ರು. ಯಾಕೆ ಮಾಡಿದ್ರಿ ಅಂದ್ರೆ ಫೋನ್ ಸ್ವೀಕರಿಸ್ತಾ ಇರಲಿಲ್ಲ, ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ, ಯಾಕೆ, ಏನು ಕಾರಣ? ಶನಿವಾರದ ದಿವಸ ಆ ನೋವಲ್ಲಿ ನಾನು ಫೋನ್ ಯಾರದ್ದು ಕೂಡ ಸ್ವೀಕರಿಸಿಲ್ಲ, ಯಾರದೇ ಫೋನ್ ಸ್ವೀಕರಿಸಿಲ್ಲ. ಸಂಜೆ ನನಗೆ ಉಪ್ಪಳದಲ್ಲಿ ಒಂದು ಕಾಸರಗೋಡಿನ ಹತ್ತಿರ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮಿಗೆ ಹೋಗಿದ್ದೆ. ಅಲ್ಲಿ ಯಾರಲ್ಲಿ ಕೂಡ ಈ ವಿಷಯವನ್ನು ಪ್ರಸ್ತಾಪವೇ ನಾನು ಮಾಡಲಿಲ್ಲ. ಮೇಳ ಬಿಡ್ತೇನೆ ಆಗಲಿ ಎಂಥದ್ದಾಗಲಿ ಯಾವುದೇ ವಿಷಯ ಪ್ರಸ್ತಾಪ ಮಾಡಲಿಲ್ಲ. ಅದೇ ದಿವಸ ನಾನು ಹರಿನಾರಾಯಣ ಆಸರಣದಲ್ಲಿ ರಾತ್ರಿ 10:30 ಗಂಟೆಗೆ ನಾನು ರಿಟರ್ನ್ ಬರುವಾಗ 11:30 ಗಂಟೆಗೆ ಆವಾಗ ನಾನು ಮಾತಾಡಿದ್ದೇನೆ ಅವರಲ್ಲಿ. ಆವಾಗಲೇ ಅದಕ್ಕೆ ತೆರೆ ಬಿದ್ದಿದೆ. ಆಯ್ತಣ್ಣ, ನೀವು ಹೇಳ್ತೀರಿ ಎಂಬುದಾಗಿದ್ದರೆ ನನಗೆ ಇನ್ನು ಯಾವುದೇ ಬೇಸರ ಇಲ್ಲ, ಅದರಲ್ಲಿ ಗೊಂದಲ ಇಲ್ಲ, ಅದನ್ನು ಇಲ್ಲಿಗೆ ಬಿಟ್ಟೆ. ಸತೀಶ ನಮಗೆ ಬೇಕಾಗಿ ಅದನ್ನು ಬಿಡಬೇಕು, ನೀನು ಏನು ನಿನ್ನ ಮನಸ್ಸಲ್ಲಿದ್ದರೂ ಕೂಡ ನೀನು ಆ ನಿರ್ಧಾರ ತಗೊಳ್ಬಾರ್ದು, ಬಿಡಬೇಕು. ಬಿಟ್ಟಿದ್ದೇನೆ ಕೂಡ. ಹಾಗಾದರೆ ನೀನು ಮೇಳಕ್ಕೆ ಹೋಗ್ತೀಯಲ್ಲ, ಖಂಡಿತವಾಗಿ ನಾಳೆ ಹೋಗ್ತೇನೆ. ಅವರು ಅದನ್ನೇ ಅವರ ವಾಟ್ಸಪ್ ಗ್ರೂಪಲ್ಲಿ ಅದನ್ನು ಹಾಕಿದ್ದಾರಂತೆ. ನಾನು ನೋಡಲಿಲ್ಲ, ನಾನು ಅದರಲ್ಲಿ ಇಲ್ಲ, ಹಾಕಿದ್ದಾರಂತೆ ಕೂಡ. ಇವತ್ತು ನಾನು ಅವರಲ್ಲಿ ಮಾತಾಡಿದ್ದೇನೆ, ಅಲ್ಲಿಗೆ ಬಗ್ಗೆ ಎಲ್ಲ ಇತ್ಯರ್ಥ ಆಗಿದೆ, ಅವರು ನಾಳೆ ಮೇಳಕ್ಕೆ ಹೋಗ್ತಾರೆ ಅಂತ. ಅವರಿಗೆ ಏನು ಮಾತು ಕೊಟ್ಟಿದ್ದೇನೋ ಆ ಪ್ರಕಾರ ಮರುದಿವಸ ನಾನು ಮೇಳಕ್ಕೆ ಹೋಗಿದ್ದೇನೆ ಕೂಡ. ಹೋಗುವುದಕ್ಕಿಂತ ಮುಂಚೆ ಅವರಿಗೆ ನಾನು ಮೆಸೇಜಿನ ಮೂಲಕ ಕೂಡ ತಿಳಿಸಿದ್ದೇನೆ, ಅಣ್ಣ ನಾನು ಇವತ್ತು ಮೇಳಕ್ಕೆ ಹೋಗ್ತಾ ಇದ್ದೇನೆ, ನಿಮ್ಮ ಆಶೀರ್ವಾದ ಇರಲಿ, ಹೋಗ್ತಾ ಇದ್ದೇನೆ. ಅವರು ಮುಂಬೈಯಲ್ಲಿ ಕಾರ್ಯಕ್ರಮದ ನಿಮಿತ್ತ ಮುಂಬೈಗೆ ಹೋಗಿದ್ರು. ತುಂಬ ಥ್ಯಾಂಕ್ಸ್ ಸತೀಶರೇ, ನಾನು ಗುರುವಾರದ ದಿವಸ ರಿಟರ್ನ್ ಬರ್ತಾ ಇದ್ದೇನೆ, ಆ ದಿವಸ ನಿಮ್ಮಲ್ಲಿ ಮಾತಾಡ್ತೇನೆ ಎಂಬುದಾಗಿ ರಿಟರ್ನ್ ಮೆಸೇಜ್ ಮಾಡಿದರು. ಖಂಡಿತ ಅಣ್ಣರೇ, ನೀವು ನಿಮ್ಮ ಮಾತನ್ನು ಯಾವತ್ತೂ ನಾನು ಮೀರಿ ಹೋಗುವುದಿಲ್ಲ ಎಂಬುದಾಗಿ ರಿಟರ್ನ್ ಮೆಸೇಜ್ ಅವರಿಗೆ ನಾನು ಕಳಿಸಿದ್ದೇನೆ, ಹೋಗಿದ್ದೇನೆ ಕೂಡ. ಸೊ ಅಂದರೆ ಈ ವಾಟ್ಸಪ್ ಆಗಿರಬಹುದು, ಸಾಮಾಜಿಕ ಜಾಲತಾಣಗಳಾಗಿರಬಹುದು, ಇವುಗಳಲ್ಲಿ ನಿಮ್ಮನ್ನು ಹಳೆಯುವಂಥ ವ್ಯವಸ್ಥಿತ ಷಡ್ಯಂತ್ರ ಆಗ್ತಾ ಇದೆಯಾ? ಹಾಗಾದರೆ ಏನು ಹೇಳಿ, ಅದಕ್ಕೆ ನಾನು ಏನು ಹೇಳಬೇಕಂತ ಅರ್ಥ ಆಗಲ್ಲ. ಅಂದರೆ ನಿಮ್ಮ ಜನಪ್ರಿಯತೆಯನ್ನು ಸಹಿಸೋದಕ್ಕೆ ಆಗ್ತಾ ಇಲ್ವ ಕೆಲವರಿಗೆ? ಅದು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದದ್ದೇ, ಅದಕ್ಕೆ ನಾವು ತುಂಬ ತಲೆಗೆಡಿಸಿಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ನಾನು ಈಗ ಹೇಗಿದ್ದೇನೆ ಹಾಗೆ ಇರ್ತೇನೆ ಎಂಬುದೇ ನನ್ನ ಭಾವನೆ, ಅನಿಸಿಕೆ ಕೂಡ. ನಾನು ಅವರ ಮಾತನ್ನು ಮೀರಿ ನಾನು ಯಾವತ್ತೂ ನಡೆಯಲಿಲ್ಲ, ನಡೆಯುವುದೂ ಇಲ್ಲ. ಎಸ್ ಸತೀಶ್ ಶೆಟ್ಟರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ಪಟ್ಲ ಅಂತರಾಳ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಸತೀಶ್ ಶೆಟ್ಟರ್ ಜೊತೆಗೆ ಇನ್ನಷ್ಟು ಮಾತಾಡೋದಕ್ಕಿದೆ, ಆದರೆ ಅದಕ್ಕಿಂತ ಮೊದಲು ಬ್ರೇಕ್.